ಪ್ರಿಯಕರನ ಜೊತೆ ಸೇರಿ ಸ್ಲೋ ಪಾಯ್ಸನ್ ಕೊಟ್ಟು ಪತಿಯನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರಾಮಾಣಿಕ ತನಿಖೆ ನಡೆಸಬೇಕು ಅಂತ ಸಂತ್ರಸ್ತ ಕುಟುಂಬಗಳು ಒತ್ತಾಯಿಸಿವೆ. ಕೊಲೆ ಪ್ರಕರಣದ ಎರಡನೇ ಆರೋಪಿ ದಿಲೀಪ್ ಹೆಗ್ಡೆ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದು, ತನಿಖೆಯಲ್ಲಿ ಆತನ ಕುಟುಂಬಿಕರು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಸರಿಯಾದ ತನಿಖೆ ನಡೆಸಬೇಕು ಅಂತ ಡಿವೈಎಸ್ಪಿಗೆ ಆಗ್ರಹಿಸಲಾಗಿದೆ. ಸ್ಲೋ ಪಾಯ್ಸನ್ ಕೊಟ್ಟರೂ ಆಸ್ಪತ್ರೆಯಲ್ಲಿ ಬಾಲಕೃಷ್ಣ ಪೂಜಾರಿಗೆ ಚಿಕಿತ್ಸೆ ನೀಡುವಾಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಯಾಕೆ ಗೊತ್ತಾಗಿಲ್ಲ ಅಂತ ಬಾಲಕೃಷ್ಣ ಸಹೋದರ ಪ್ರಕಾಶ್ ಪೂಜಾರಿ ಪ್ರಶ್ನಿಸಿದ್ದಾರೆ. ಮಣಿಪಾಲ, ಕೆಎಂಸಿ ಸೇರಿದಂತೆ ಒಟ್ಟು 6 ಆಸ್ಪತ್ರೆಗಳಲ್ಲಿ ಬಾಲಕೃಷ್ಣ ಪೂಜಾರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆದರೆ ಯಾವ ಆಸ್ಪತ್ರೆಯಲ್ಲೂ ಸ್ಲೋ ಪಾಯ್ಸನ್ ಕೊಟ್ಟ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಆಸ್ಪತ್ರೆಗಳನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಪರಿಗಣಿಸಬೇಕು ಅಂತ ನೊಂದ ಕುಟುಂಬ ಆಗ್ರಹಿಸಿದೆ. ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಉಸಿರುಗಟ್ಟಿ ಸಾಯಿಸಿರುವುದು ಸಾಬೀತಾಗಿದೆ. ವಿಚಾರ ಹೀಗೆಲ್ಲ ಇರುವಾಗ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಕ್ರಮ ವಹಿಸಬೇಕಾಗಿತ್ತು ಅಂತ ಹೇಳಿದ್ರು. ಇನ್ನು ಸೂಕ್ತ ತನಿಖೆ ನಡೆಸಬೇಕು ಅಂತ ಎಸ್ಪಿ ಅರುಣ್ ಅವರಿಗೂ ಕೂಡ ದೂರನ್ನ ನೀಡಲಾಗಿದೆ. ನನ್ನ ಹೆಲ್ತಲ್ಲಿ ಅದೇ ಒಂದು ತಿಂಗಳಿಂದ ನನಗೆ ಇದು ನರ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ. ಈ ಕುತ್ತಿಗೆ ಮತ್ತು ಪ್ಲಸ್ ಕಾಲು ವೀಕ್ನೆಸ್, ಅದು ಎಂತ ಗೊತ್ತಿಲ್ಲ ನನಗೆ. ಎಲ್ಲ ನಾನು ಇದು ಇದು ಬಾಡಿ ಚೆಕಪ್ ಮಾಡಿಸಿದೆ ನಾನು. ಆದರೆ ಏನು ಈ ಕಾಯಿಲೆ ಅಂತಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾಳೆ ಹೋಗಬೇಕಂತ ಇದ್ದೇನೆ ನಾನು ಮೆಡಿಕಲ್ ಚೆಕಪ್ಪಿಗೆ. ನನಗೆ ಜಾಸ್ತಿ ದಿವಸ ಪಾಯ್ಸನ್ ಹಾಕೋಕ್ಕಿಲ್ಲ ಅವಳು, ನಾನು ಅವಳೊಟ್ಟಿಗೆ ಇಲ್ಲ ಇರ್ತಲ್ಲ. ಆದರೂ ಒಂದೆರಡು ಸರ್ತಿ ಅವಳ ಮನೆಯಲ್ಲೂ ನಾವು ಊಟ ಮಾಡಿದ್ದೇನೆ. ಅವಳ ಮಗಳ ಬರ್ಡೇ ದಿವಸ ಒಂದು ಸಲ ಊಟ ಮಾಡಿದ್ದೇನೆ, ಮತ್ತು ಅದಕ್ಕಿಂತ ಮುಂಚೆ ಒಂದು ದಿವಸ ಊಟ ಮಾಡಿದೆ. ಅದು 2 ದಿವಸ ನಂಗೆ ಡೌಟ್ ಉಂಟು, ಹಾಕಿರ್ಬೋದು ಅಂತ. ಅವ್ರು ಈ ಥರ ಗಂಡನೇ ಕೊಂದನು, ನಾವು ಇಬ್ಬರೇ ಇದ್ದಲ್ಲ ಮಧ್ಯೆ, ನಮ್ಗೆ ಯಾರು ಗೊತ್ತು ಮಾಡಿಸಿಲ್ಲ. ಇದು ಯಾರು ಅಪ್ಪ ಅಮ್ಮನಿಗೆ ನಾವು ಅದು ವಿಷಯ ಗೊತ್ತು ಮಾಡಿಸಿಲ್ಲ. ಅದು ಲಾಸ್ಟಿಗೆ ನಂಗೆ ಬಾಯಿ ಬಿಡಲೇಬೇಕಾಯ್ತು. ಅವರು ನಮ್ಮ ಭಾವನ ಜೀವನೇ ಹೋಯ್ತು, ಇನ್ನಿ ಅಂತ ನಾನು ಮುಚ್ಚಿ ಹಿಡಿದು. ನೆಕ್ಸ್ಟ್ ಅವನು ಈಗ ಕರ್ಕೊಂಡು ಮತ್ತು ಅವಳು ಎಲ್ಲ ಓಡಿ ಹೋಗ್ತಿದ್ಲು ಬಾಂಬೆಗೆ. ಅವ್ಳು ಪ್ಲ್ಯಾನ್ ಅದೇ ಇತ್ತು. ಅವು ಬಾಂಬೆಲಿ ಕರ್ಕೊಂಡು ಹೋಗಿ ನಾನು ದುಡ್ಡು ಕಳಿಸಿದ್ನಲ್ಲ ಇದರಲ್ಲಿ, ಅಂದರೆ ಗ್ರೂಪಲ್ಲಿ ಎಲ್ಲ ದುಡ್ಡು ಅವಳ ಅಕೌಂಟಿಗೆ ಹಾಕಿದ್ದಾರೆ. ಅದು ದುಡ್ಡು, ಅದೇ ದುಡ್ಡನ್ನು ಅವಳು ಅಲ್ಲಿ ಹಾಸ್ಪಿಟಲಿಂದ ಇವನಿಗೆ ದಿಲೀಪ್ ಹೆಗ್ಡೆಗೆ ಕಳಿಸಿದ್ದಾಳೆ. 50,000 ಅಂತ ಕಳಿಸಿದ್ದಾಳೆ. ಪಟ್ಟ ಹೋಗಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಉಂಟು. ಪಟ್ಟ ಹೋಗಿ ನೀವು ಒಂದು ರೂಮ್ ಮಾಡು, ಡಿಪಾಸಿಟ್ ಕಟ್ಟು ಅಂತ. ನಮಗೆ ಈ ಕೇಸಿನ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸ್ವಲ್ಪ ಅನುಮಾನ ಉಂಟು. ಯಾಕೆಂದರೆ ಅಲ್ಲಿ ಸ್ವಲ್ಪ ಹೋಗುವ ರೀತಿ ಅಷ್ಟೊಂದು ನಮಗೆ ಬೇಜಾರು ತರುವ ರೀತಿಯಲ್ಲಿ ಹೋಗ್ತಿದ್ದಾರೆ. ಯಾಕಂದರೆ ಇಷ್ಟು ಪ್ರೂಫ್ ಎಲ್ಲ ಸಿಕ್ಕಿದ್ರು ಅದು ಹೋಗುವ ದಿಕ್ಕು ಕೂಡ ಅವರು ಅಷ್ಟೊಂದು ಸ್ಪೀಡಾಗಿ ತಗೊಂಡು ಹೋಗ್ತೇ ಇಲ್ಲ. ಯಾಕಂದರೆ ಒಂದು ಹಣದ ಪ್ರಭಾವ ಇರ್ಬೋದು. ಯಾಕಂದರೆ ದಿಲೀಪ್ನ ತಂದೆ ಸೂಟ್ ಕೇಸ್ ಹಿಡ್ಕೊಂಡು ಅಡ್ಡಾಡ್ತಿದ್ದಾರೆ. ಯಾಕಂದರೆ DSP ಅವರ ಸುತ್ತ ಹಿಂದ್ಗಡೆನೇ ಅಡ್ಡಾಡ್ತಿದ್ದಾರೆ. ಹಾಗಿರುವಾಗ ಜನ ಎಲ್ಲ ಹೇಳ್ತಿರುವಾಗ ನನಗೆ 100% ಅವರ ಮೇಲೆ ಡೌಟ್ ಉಂಟು. ಯಾಕಂದರೆ ಹಣದ ಪ್ರಭಾವದಿಂದ ಈ ಕೇಸನ್ನು ಮುಚ್ಚಾಕಲಿಕ್ಕೆ ಹುನ್ನಾರವನ್ನು ನಡೆಯುತ್ತಿದ್ದಾರೆ. ಇಂಥ ಒಂದು ಭಯಾನಕ ಕೇಸನ್ನು ಈ ರೀತಿ ಟರ್ನ್ ಮಾಡಲಿಕ್ಕೆ ಹಣ ಕೊಟ್ಟು ಮಾಡ್ತಾರಂದರೆ ಅದು ಜನ ಖಂಡಿತವಾಗಿಯೂ ಇದಕ್ಕೆ ಒಪ್ಪುವುದಿಲ್ಲ. ಯಾಕಂದರೆ ಸಮಾಜ ಎಲ್ಲ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟ ಖಂಡಿತವಾಗಿ ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ. ಸಾಯುವ ಮುಂಚೆ ತುಂಬ ಆಸ್ಪತ್ರೆಗೆಲ್ಲ ಹೋಗಿದ್ದೇವೆ. ಆದರೆ ಎಲ್ಲಿ ಹೋಗುವಾಗ ಕೂಡ ಅವರು ರಿಪೋರ್ಟ್ ಕ್ಲಿಯರ್ ಆಗಿ ಎಲ್ಲಿ ಕೂಡ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಪ್ರತಿಮಾ ಮತ್ತೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಅಲ್ಲಿಗೆ ಹೋಗಲಿಲ್ಲ ಆಸ್ಪತ್ರೆಗೆ. ಅಲ್ಲಿ ಹೋಗಿರೋದು ಪ್ರತಿಮಾ ಮಾತ್ರ. ಯಾಕಂದರೆ ಬೇರೆಯವರನ್ನು ಬರದ ರೀತಿಯಲ್ಲಿ ಅವರು ಹ್ಯಾಂಡಲ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ದಿಲೀಪ್ ಅವರ ಲವರ್ ದಿಲೀಪ್ ಮತ್ತು ಅವರು ಇಬ್ಬರು ಸೇರಿ ಆಸ್ಪತ್ರೆಗೆ ನಮ್ಮ ಫ್ಯಾಮಿಲಿಯನ್ನು ಯಾರನ್ನು ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಬಿಡಲಿಲ್ಲ. ಆದರೂ ಯಾವ ಆಸ್ಪತ್ರೆಯಲ್ಲಿ ಕೂಡ ರಿಪೋರ್ಟ್ನ ಬಗ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಎಲ್ಲಿ ಕೂಡ ಇಲ್ಲ.